ಎಂಡಿ ಮಾಡೆಲ್ ಮ್ಯಾನೇಜ್ಮೆಂಟ್ ಆಯೋಜಿಸಿದ ಮಿಸ್ಟರ್ ಮಿಸಸ್ ಅಂಡ್ ಮಿಸ್ ಟೀನ್ ತುಳುನಾಡು 2020 ಮಾಡೆಲ್ ಸ್ಪರ್ಧೆಯಲ್ಲಿ ಪುತ್ತೂರಿನ ಬಪ್ಪಳಿಗೆ ನಿವಾಸಿಯಾದ ಸಿಮೋನ್ ಬಿಎಸ್ ಪ್ರಥಮ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಈ ಮೂಲಕ ಮಿಸ್ ಟೀನ್ ದಿವಾ ತುಳುನಾಡು ಎಂಬ ಸಬ್ ಟೈಟಲ್ ಪಡೆದುಕೊಂಡಿದ್ದಾರೆ. ಸೇಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಇವರು ಈ ಹಿಂದೆಯೂ ಪುತ್ತೂರಿನಲ್ಲಿ ನಡೆದ ಮಿಸ್ ಪರ್ಲ್ ಸಿಟಿ ಹಾಗೂ ಮಿಸ್ ಕೋಸ್ಟಲ್ ವುಡ್ ಕರ್ನಾಟಕ ಕೂಡ ವಿನ್ ಆಗಿದ್ರು. ಪ್ರೆಸೆಂಟ್ಲಿ ಸೈಂಟ್ ಅಲೋಷಿಯಸ್ ಕಾಲೇಜಲ್ಲಿ ನಾನು 12th ಮಾಡ್ತಿದ್ದೇನೆ ಹಾಗೂ ರೀಸೆಂಟಾಗಿ ನಡೆದ ಇವೆಂಟ್ ಮಿಸ್ಟರ್ ಮಿಸ್ ಟೀನ್ ಮಿಸ್ಸಸ್ ಹಾಗೂ ಮಿಸ್ ತುಳುನಾಡು 2020 ಆರ್ಗನೈಸ್ಡ್ ಬೈ NB ಮಾಡೆಲ್ ಮ್ಯಾನೇಜ್ಮೆಂಟ್. ಈ ಇವೆಂಟಲ್ಲಿ ನನಗೆ ಮಿಸ್ ಟೀನ್ ಕ್ಯಾಟಗರಿಯಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ಟೈಟಲ್ ಸಿಕ್ಕಿದೆ ಹಾಗೂ ಸಬ್ ಟೈಟಲ್ ವಿಚ್ ವಾಸ್ ಮಿಸ್ ಟೀನ್ ದಿವಾ ತುಳುನಾಡು ಸಿಕ್ಕಿದೆ. ಇದಕ್ಕೆ ನನ್ನ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೂ ಇದಕ್ಕಿಂತ ಮೊದಲು ಪುತ್ತೂರಲ್ಲೇ ನಡೆದ ಮಿಸ್ ಪರ್ಲ್ ಸಿಟಿ ಹಾಗೂ ಮಿಸ್ ಕೋಸ್ಟಲ್ ಕರ್ನಾಟಕ ಇವೆಂಟ್ ಇದರಲ್ಲಿ ವಿನ್ ಆಗಿದ್ದೆ ಹಾಗೂ ಇದರ ಆರ್ಗನೈಸರ್ ಸುರೇಶ್ ಶೆಟ್ಟಿ ತುಂಬ ಸಪೋರ್ಟ್ ಮಾಡಿದ್ದಾರೆ.